ನಮಸ್ತೆ, ನನ್ನ ಹೆಸರು ಸಂಧ್ಯಾ ಅಂತೇಳಿ. ಆಶ್ರಯ ಸಮುದಾಯ ಸಂಘಟನೆ ರಿಜಿಸ್ಟರ್ ಉಡುಪಿಯಲ್ಲಿ ಎಲ್ಲ ನಾವು ಬೋರ್ಡ್ ಮೆಂಬರ್ ಹಾಗೂ ಸಾಮಾನ್ಯ ಸದಸ್ಯರಿದ್ದೇವೆ. ಇವತ್ತೊಂದು ಮಂಗಳೂರಿನಲ್ಲಿ ಪುಟ್ಟ ಮಗುವಿಗೆ ಒಂದು 14 ಲಕ್ಷ ಬೇಕಂತ ಹೇಳೋದಕ್ಕೆ ನಮ್ಮತ್ತ ಆದಷ್ಟು ಸಹಾಯಗಳನ್ನು ಮಾಡಿ ಕಲೆಕ್ಷನ್ ಮಾಡಿ ನಮ್ಮ ಆಶ್ರಯ ಸಮುದಾಯ ಒಂದು ನಿರ್ಧಾರಕ್ಕೆ ಬಂದಿದೆ. ಇವತ್ತು 3 ಜನ ಉಡುಪಿ, ಲಾವಣ್ಯ ಮತ್ತು ನಿಶಾ ಮತ್ತು ಸುಹಾನ ಅಂತೇಳಿ 3 ಜನ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ಸರ್ವಿಸಿಗೆ ಹೋಗ್ತಿದ್ದಾರೆ. ಹಾಗೆ ನಾನು ಮತ್ತು ಸಮೀಶಾ, ಸಾನ್ವಿ ಅಂತೇಳಿ ಕಾರ್ಕಳ ಮತ್ತು ರೇಖಾ ಅವರಿದ್ದಾರೆ. ಅದಕ್ಕೆ ಎಲ್ಲರೂ ನಮಗೆ ಸಹಕಾರ ಕೊಡಿ ಅಂತ ನಿಮ್ಮಲ್ಲಿ ಕೇಳಿದ್ರು. ನಮಗೆ ಇದು ಆರಾಧ್ಯ ವಿಷಯ ಒಂದು ಮಂಗಳೂರಿಂದ ಹೇಳಿದ್ರು, ಹೀಗೆ ನಾವು ಒಂದು ಸಹಾಯ ಮಾಡಿದ್ರು ಒಳ್ಳೆದಿತ್ತು ನಿಮ್ಮ ಕಡೆಯಿಂದ. ಸೊ ಅದನ್ನು ನಾನು ಬಂದು ನಮ್ಮ ಆಶ್ರಯ ಸಂಘಟನೆ ಅಧ್ಯಕ್ಷರಾದ ಸಂಧ್ಯಾ ಸುದರ್ಶನ್ ಹಾಗೆ ಲಾವಣ್ಯ ನಗರ ಜಸ್ಟ್ ಒಂದು ಮಾತು ಹೇಳಿದೆ, ನಾವು ಈ ಥರ ಮಾಡೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಮ್ಮ ಕೈಯಿಂದ ಇದ್ದು ಅಂತ ಕೊಡೋದಲ್ಲ, ಬಟ್ ನಾವು ಯಾರ ಥರ ತಕ್ಕೊಂಡು ಸಹಾಯ ಮಾಡಿದರೆ ಯಾವ ರೀತಿ ಅದು ಮಾಡಿದರೆ ಸಹಾಯನೇ ಅಂತ ಹೇಳಿದಾಗ ಅವರು ನನಗೆ ತುಂಬ ಖುಷಿಯಿಂದ ಒಪ್ಕೊಂಡು, ಲಾವಣ್ಯ ಅವರು ಹಾಗೆ ಯಾರಿದ್ದಾರೆ ಅವರನ್ನು ನಾವು ಒಟ್ಟು ಮಾಡಿ, ಹಾಗೆ ಸಂಧ್ಯಾ ಅವರು ಕೂಡ ನಾನು ಹೇಳಿದಾಗ ಇಲ್ಲ ಹೋಗೋಣ ಸಮೀಕ್ಷಾ, ಇದು ಒಳ್ಳೆ ಕೆಲಸ, ನಮ್ಮಿಂದ ಏನಾದರೂ ಬದಲಾವಣೆ ಆಗಬೇಕು ಸಮಾಜದಲ್ಲಿ ಹಾಗೇನೆ ಅಂತ ಹೇಳಿಬಿಟ್ಟು ನಾವು ಇವತ್ತು ನಮ್ಮ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ನಮ್ಮನ್ನು ಸ್ವಲ್ಪ ಅಂಗಡಿಗೆ ಹೋಗಿ ನಾವು ಕಲೆಕ್ಷನ್ ಅಂತ ಅಂದರೆ ಏನು ಅವರು ರಿಕ್ವೆಸ್ಟ್ ಮಾಡಿ ನಮ್ಮ ಹತ್ರ ಇಷ್ಟ ಆಗುತ್ತೆ ಅದರ ನಮ್ಮ ಆಶ್ರಯ ಸಂಘದ ಇದರಿಂದ ನಾವು ಆ ಮಗುವಿಗೆ ಹಸ್ತಾಂತರ ಮಾಡಲಿಕ್ಕೆ ಇಚ್ಛಿಸ್ತಿದ್ದೀವಿ. ಅದಕ್ಕೋಸ್ಕರ ನಾವು ಇವತ್ತು ಹೊರಗಡೆ ಸ್ವಲ್ಪ ಹೋಗ್ತಾ ಇದ್ದೀವಿ. ಮಣಿಪಾಲ, ಕಾರ್ಕಳ ನಾನು ಮತ್ತು ಸಂಧ್ಯಾ ಮತ್ತು ಸಾಂಬಿ, ರೇಖಾ ಹೋಗ್ತೀವಿ. ಹಾಗೆಯೇ ಲಾವಣ್ಯ, ನಿಶಾ, ಸುಹಾನ ಅವರು ಉಡುಪಿಯಲ್ಲಿ ಕಲಿಕೆ ಮಾಡ್ತಾರೆ. ಮೊನ್ನೆ ನಮಗೆ ಒಂದು ಮಗು ಬೇಬಿ ಆರಾಧ್ಯ ಬೆಳ್ತಂಗಡಿಯಲ್ಲಿ 14 ಲ್ಯಾಕ್ ಬೇಕು ಅಂತ ಹೇಳಿದಾಗ ನಾವು ನಮ್ಮ ಆಶ್ರಯ ಸಂಘಟನೆ ಉಡುಪಿಯಿಂದ ನಾವು ಲಿಂಗತ್ವ ಅಲ್ಪಸಂಖ್ಯಾತರು ನಾವೊಂದು ಸೊಸೈಟಿಯಲ್ಲಿ ಚೇಂಜಸ್ ನಮ್ಮನ್ನು ಅಕ್ಸೆಪ್ಟೆನ್ಸಿ ಇಲ್ಲ ಅಲ್ಲ, ಬಟ್ ಸ್ಟಿಲ್ ನಾವು ಒಂದು ಸೊಸೈಟಿಯಲ್ಲಿ ಒಂದು ಒಳ್ಳೆ ಕಾರ್ಯವನ್ನು ಮಾಡಿದರೆ ನಮ್ಮಿಂದಲೇ ಬದಲಾವಣೆ ಆಗಬೇಕು ಅಂತ ಹೇಳಿ ನಾವು ಉಡುಪಿ ಜಿಲ್ಲೆಯಲ್ಲಿ ಸ್ವಲ್ಪ ಕಲೆಕ್ಷನ್ ಅಂದರೆ ದಾನಿಗಳ ಹತ್ರ ಕೇಳಿಕೊಂಡು ಒಂದು 21,000 ರುಪೀಸನ್ನು ನಮ್ಮಿಂದ ನಾವು ಸಹಾಯ ಮಾಡಿದ್ದೀವಿ. ಸೊ ನಮ್ಮಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ನಾವು ಸಹಾಯ ಮಾಡಿದ್ದೀವಿ ಆ ಮಗುವಿನ ಚಿಕಿತ್ಸೆಗೆ. ಸೊ ಅದನ್ನು ನಾವು ನಾಳೆ ಆ ಮಗುವಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ.